ಯುವತಿಗೆ ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ನಡೆಸಿ ಮಗುವಿಗೆ ಜನ್ಮ ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರ ಸಹಿತ ಯಾರೂ ಮಾತನಾಡ್ತಿಲ್ಲ. ಈ ಪ್ರಕರಣವನ್ನ ಸಮಾಜ ಯಾಕೆ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ? ಈ ಪ್ರಕರಣವನ್ನ ಏನೂ ಅಲ್ಲ ಎಂದು ಬಿಂಬಿಸಲಾಗುತ್ತಿದೆ ಎಂದು ನಗರ ಕಾಂಗ್ರೆಸ್ ಮುಖಂಡ ಎಚ್ ಮೊಹಮ್ಮದ್ ಅಲಿ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕ ಪುಟ್ಟ ವಿಚಾರಕ್ಕೂ ಹಿಂದುತ್ವದ ಬಗ್ಗೆ ಮಾತನಾಡುವ ಹಿಂದೂ ಮುಖಂಡರು ಈಗ ಎಲ್ಲಿ ಅಡಗಿ ಕುಳಿತಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ಓರ್ವ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯವಾದರೂ ಯಾವ ಹಿಂದೂ ಮುಖಂಡ ಬಿಜೆಪಿಗರು ಧ್ವನಿ ಎತ್ತಿಲ್ಲ. ಅದೇ ಈ ಪ್ರಕರಣದಲ್ಲಿ ಮುಸ್ಲಿಂ ಆರೋಪಿಯಾಗಿದ್ದರೆ ಇಡೀ ಪುತ್ತೂರಿಗೆ ಬೆಂಕಿ ಕೊಡುತ್ತಿದ್ದರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅರುಣ್ ಕುಮಾರ್ ಪುತ್ತಿಲ, ಮುರಳೀಕೃಷ್ಣ ಹಸನ್ ತಡ್ಕ ಈಗ ಎಲ್ಲಿ ಹೋಗಿದ್ದಾರೆ? ಬಿಜೆಪಿ ನಾಯಕರಾಗಿರುವ ಆರೋಪಿ ಅಪ್ಪ ಆರಾಮವಾಗಿ ತಿರುಗಾಡುತ್ತಿದ್ದಾನೆ. ಯುವತಿಗೆ ಆರೋಪಿ ಆತನ ಮನೆಯಲ್ಲೇ ಅತ್ಯಾಚಾರ ನಡೆಸಿದ್ದು, ಈ ನೆಲೆಯಲ್ಲಿ ಆರೋಪಿಯ ಅಪ್ಪನನ್ನೂ ಬಂಧಿಸಬೇಕು. ಪೊಲೀಸರು ಆರೋಪಿಯ ಮನೆಯಲ್ಲೂ ತನಿಖೆ ನಡೆಸಬೇಕು. ಈ ಪ್ರಕರಣ ಮಾತ್ರವಲ್ಲದೆ ಆ ಮನೆಯಲ್ಲಿ ಬೇರೆ ಪ್ರಕರಣಗಳು ನಡೆದಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಬೇಕು ಎಂದು ಅವರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೌರಿಸ್ ಮಸ್ಕರೇನಸ್, ಸುರೇಶ್ ಪೂಜಾರಿ, ಹರೀಶ್ ಆಚಾರ್ಯ, ರಶೀದ್ ಮರ ಮೊದಲಾದವರು ಉಪಸ್ಥಿತರಿದ್ದರು. ಒಂದೂವರೆ ತಿಂಗಳ ಹಿಂದೆ ನಡೆದಂತ ಪ್ರಕರಣ, ಜಿಲ್ಲೆಯ ಬಿಜೆಪಿಯ ನಮ್ಮ ಪುತ್ತೂರಿನ ಬಿಜೆಪಿಯ ಮುಖಂಡ ನಗರಸಭಾ ಸದಸ್ಯರಾಗಿರುವಂಥ PG ಜಗನ್ಯಾಸ್ ಅವರ ಮಗ ಅತ್ಯಾಚಾರ ಮಾಡಿ ಇವತ್ತು ಮದುವೆಯನ್ನು ನಂಬಿಸಿ ಇವತ್ತು ಮೋಸ ಮಾಡಿದಂಥ ಈ ಪ್ರಕರಣವನ್ನ ಇವತ್ತು ಪುತ್ತೂರಿನ ನಾಗರಿಕ ಸಮಾಜ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳುವಂಥದ್ದು. ಇವತ್ತೊಂದು ಆಶಾಪುತ್ರರಿಗೆ, ಒಬ್ಬ ಅಧಿಕಾರಿಗಳಿಗೆ ಅದು ಸದ್ಯ ತಪ್ಪು, ತೊಂದರೆ ಆದಾಗ ಮಾತಾಡುವಂಥ, ಪ್ರಕಟಣೆ ಮಾಡುವಂಥ ಇವತ್ತು ಸಂಘಟನೆಗಳು ಇವತ್ತು ಮುಂದಕ್ಕೆ ಬಂದು ಅದನ್ನು ದೊಡ್ಡ ಇಶ್ಯೂ ಮಾಡುವಂಥ ಸಂಘಟನೆಗಳು, ಒಂದು ಮಹಿಳೆಗೆ ತೊಂದರೆ ಆದಾಗ, ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಬ್ಬಣ್ಣ ಕೂತಿದ್ದಾರೆ, ಎಲ್ಲಿ ಅಡಿಗೆ ಕೂತಿದ್ದಾರೆ ಗೊತ್ತಿಲ್ಲ. ಆಗಲಿ ಅದು ಭಜನಂಗದ ಶ್ರೀಕೃಷ್ಣ, ಯಾರು ಮುರುಘೇಶ ಸಂಘಟಕ, ಬೇರೆ ಬೇರೆ ಸಂಘಟನೆ ಎಲ್ಲಿ ಕೂತಿದ್ದಾರೆ, ಅಡಿಗೆ ಕೂತಿದ್ದಾರೆ, ಇವರು ಮಾತಾಡಬೇಕಲ್ಲ. ಅನ್ಯ ಕೋಮಿನವರು ಏನಾದರೂ ಮಾಡಿದ್ರೆ ಮಾತ್ರ ಇವರಿಗೆ ಕಾಲದ್ಯಾ? ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರು ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕಿದೆ ಇವರ ನಿಯಮ, ಇವರ ಸಿದ್ಧಾಂತ ಅದ. ಹಾಗೆ ಒಂದು ಕಾಳಜಿ ಬೇಡ ಇವರಿಗೆ. ಇವತ್ತು ಯಾರು, ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ಬೇಜಾರು ಮಾಡಬೇಡಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ ನಾನು. ಇವತ್ತು ಜೆ ಕೃಷ್ಣ ರಾವ್ ತಂದೆ ಇಲ್ವಾ? ತಂದೆ ಹೆಸರಕ್ಕೆ ಹಾಕ್ಲಿಕ್ಕೆ ಆಗ್ತಿಲ್ಲ. ಅವ ನಗರಸಭಾ ಸದಸ್ಯ ಅಲ್ವಾ? ಪುತ್ತೂರಿನ ಮಂಡಲ ಬಿಜೆಪಿ ಅಧ್ಯಕ್ಷರಾಗಿದ್ದವಲ್ಲ, ಯಾಕೆ ಅವರ ಹೆಸರನ್ನ ಹಾಕಿದ್ದಾಗೆ? ಎಲ್ಲ ನಾನು ಹೇಳುದಿಲ್ಲ, ಎಲ್ಲ ನಾನು ಚಾನಲ್ ನೋಡಿದೆ. ಅಂದ್ರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ನನ್ನ ಆರೋಪ. ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು. ಇದು ಅನ್ಯ ಕೋಮಿಯವರು ಮಾತ್ರ ನಮಗೆ ಹೆಣ್ಣಿಗೆ ತೊಂದರೆ ಆದ್ರೆ ಮಾತೆ, ಇತರರು ಮಾಡಿದ್ರೆ ಮಾತ್ರ ಇದ ಎಂತದಕ್ಕೆ ಹೇಳುವಂಥದ್ದು ಬೇತೆ. ಇದು ಕುದುರೆ ನಡೆಯುವಂಥದ್ದು.